सबड़ालू तंडा आउट आ गया। सभी खिलाड़ी हो गया। सिमन का सवाल नहीं है। अभी इंतजार नहीं होगा, इंतजार नहीं, इंतजार हो गया। शुरू करें, मैच शुरू करें। द्वितीय सेमीफाइनल स्पर्धा Yes. It is semi-final number 2 of under 60 kg. Sunil. यहाँ भटकला टीम पर सिमाल नहीं है, साहिल नहीं है। सेमीफाइनल पर जिनका गैर मौजूदगी बहुत बड़ा प्रभाव हो सकता है इस मैच पर।
14-6 SDM ಮುನ್ನಡೆ 7. For SVS Vetwadi, H point to 0. H point 58 17 ಮುನ್ನಡೆ SDM. Two more points. Super tackle. Yes, time is over now. SDM have this bit of time. ದೊಡ್ಡ ಬೇಟೆ SVS ತಂಡದ 3 ಡಿಫೆಂಡರ್ಗಳನ್ನು ಔಟ್ ಮಾಡಲಾಗಿದೆ. 3 ಪಾಯಿಂಟ್ಸ್. 28 50 SDM 8 point for SVS. ಗೋಪಾಲಕೃಷ್ಣ ಸೌರಾಳು ತಂಡವನ್ನು ಪಂದ್ಯಾವಳಿಗೆ ನಾವು ಕೈಗೊಳ್ತಾ ಇದ್ದೇವೆ. ಇವತ್ತು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಗೋಪಾಲಕೃಷ್ಣ ಸೌರಾಳು ತಂಡವನ್ನು ಪಂದ್ಯಾವಳಿಗೆ ನಾವು ಕೈಗೊಳ್ತಾ ಇದ್ದೇವೆ. ಕೆಜಿ ವಿಭಾಗದಲ್ಲಿ ಇನ್ನು ಕೇವಲ ಫೈನಲ್ ಸ್ಪರ್ಧೆ ಮಾತ್ರವಾಗಿದೆ. ಮುಕ್ತ ವಿಭಾಗದ ಸ್ಪರ್ಧೆಯನ್ನ ಈ ಅಂಕಣದಲ್ಲಿ ಮುಂದುವರಿಸಬಹುದೇ? ನೋಡಿ, ವೇದಿಕೆಯ ನೇರ ಎದುರು ಭಾಗದಲ್ಲಿ ಇರತಕ್ಕಂತಹ ಆ ಬೇಲಿ ಈಗ ತಾನೇ ಶೇಕಡ 70ರಷ್ಟು ಬೆಂಡ್ ಆಗಿದೆ. ಇನ್ನೊಂದು ಬೆಂಡ್ ಆದ್ರೆ ಕೆಳಗೆ ಬೀಳುತ್ತೆ. ಸ್ವಲ್ಪ ಬಲ ಕೊಡಬೇಡ. ಹಿಂದೆ ಸಡದಲ್ಲಿ ಇನ್ನೊಂದು 1 ಗಂಟೆ ಮಾತ್ರ ಅವರಿಗೆ ಬೆಳಿಗ್ಗೆ ತನಕ 1 ಗಂಟೆ ಸಾಕಾಗುತ್ತೆ. ಶೂರ ಇಟ್ಟು ನಿರ್ವಚನ ಬಲ ತೋರಿಸಿ
ಮಂಗಳೂರು ಕ್ಯಾಂಪಸ್ ವಿಕ್ರಮಪುರಿಯ ಮಂಗಳೂರು ಕ್ಯಾಂಪಸ್ ಮುಕ್ತ ವಿಭಾಗದ ಮುಂದಿನ ಪಂದ್ಯದಲ್ಲಿ ಮಂಗಳೂರು ಕ್ಯಾಂಪಸ್ ಹಾಗೂ ವಿಕ್ರಮಪುರಿಯ ಎಸ್ ಮಂಗಳೂರು ಕ್ಯಾಂಪಸ್ ಹಾಗೂ ವಿಕ್ರಮಪುರಿಯ ಈ ಅಂಕಣಕ್ಕೆ ಬಂದರೆ ಮುಕ್ತ ವಿಭಾಗದ ಮುಂದಿನ ಸ್ಪರ್ಧೆಗಾಗಿ ಮ್ಯಾಂಗ್ಳೂರು ವಿವಿ ಮತ್ತು ವಿಕ್ರಮಪುರಿಯ ತಂಡ ಒಳಗಡೆ ಮ್ಯಾಂಗ್ಳೂರು ವಿವಿ ಮತ್ತು ವಿಕ್ರಮಪುರಿಯ ಅಂಕಣದ ಒಳಭಾಗಕ್ಕೆ ಬರುತ್ತೆ ಕೊನೆಗೆ ನೋಡಿ. ಹರಿಯಾಣ ಮತ್ತು ಕೊಪ್ಪಳ ನಡುವೆ ಫೈನಲ್ ಕದನ ಬಾಕಿ ಇದೆ. ವಿಕ್ರಮಪುರಿಯ ಮ್ಯಾಂಗ್ಳೂರು ವಿವಿ ಮುಕ್ತ ವಿಭಾಗದ ಸ್ಪರ್ಧೆಗಾಗಿ ಬನ್ನಿ. ಏರಿಗೆ ಗೊತ್ತಿದ್ದು ಒಂದು ಪಾರಿಶುದ್ಧದಲ್ಲಿ ಸಿಕ್ಕಿದೆ. ಕಮಾಲುದ್ದೀನ್ ಸಣ್ಣ ಅಬೂಬಕರ್ ಪಡಂಗಡಿ ಒಂದು ಪರ್ಸ್ ಸಿಕ್ಕಿದೆ. ಅದು ಕಳ್ಕೊಂಡವರು ಬಂದು ಪಡ್ಕೊಳ್ಳಿ. टीम का मैच है ವಿಕ್ರಮಪುರಿಯ ತಂಡ ಈ ಅಂಕಣಕ್ಕೆ ಬರಬೇಕು. ವಿಕ್ರಮಪುರಿಯ ಮಂಗಳೂರು ವಿವಿ ದಯವಿಟ್ಟು ಒಳಬನ್ನಿ. ಮಂಗಳೂರು ವಿವಿ ಕ್ಯಾಂಪಸ್ ಮತ್ತು ವಿಕ್ರಮಪುರಿಯ ನಡುವೆ 19ನೇ ಸ್ಪರ್ಧೆ ಇದೀಗ ಆರಂಭವಾಗಬೇಕಾಗಿದೆ ಈ ಅಂಕಣದಲ್ಲಿ. ಅಂತಿಮ ಕ್ವಾರ್ಟರ್ ಫೈನಲ್ ಆಗಿದೆ. ಅದು ವಿಕ್ರಮಪುರಿ ಹಾಗೂ ಮಂಗಳೂರು ಕ್ಯಾಂಪಸ್ ಅನ್ನ ಬರ್ತದೆ ಬೇಗ. ವಿಕ್ರಮಪುರಿ ಹಾಗೂ ಕ್ಯಾಂಪಸ್ ನೋಡಿ, ಫ್ರಾನ್ಸಿಸ್ ಆಗಿರ್ಲಿ ನಾನಾಗಿರೋ ತುಂಬಾ
ತಡೆದಿದ್ದಾರೆ. ದಯವಿಟ್ಟು ಮತ್ತೆ ಮತ್ತೆ ಕರೆಯುವಂತೆ ಮಾಡಬೇಡಿ. ನಮ್ಮ ತಾಳ್ಮೆಗಿಂತ ಅಧಿಕ ಭಾರ ಆಗಿದೆ. ಇನ್ನೇನು 1 ಗಂಟೆ ಒಳಗೆ ಕಾರ್ಯಕ್ರಮ ಪೂರ್ಣಗೊಳಿಸುವ ಪ್ರಯತ್ನದಲ್ಲಿ ದಯವಿಟ್ಟು ಎಲ್ಲರೂ ತಡೆದಿದ್ದಾರೆ. ಕೇವಲ ಉದ್ಘೋಷಕರು ಮಾತ್ರವಲ್ಲ, ತೀರ್ಪುಗಾರರು, ಆಯೋಜಕರು ಎಲ್ಲರೂ ಕೂಡ ಇಬ್ಬಡಿ ತಡೆದಿದ್ದಾರೆ. ದಯವಿಟ್ಟು ತಡೆ ಮಾಡಬೇಡಿ. ವಿಕ್ರಮಪುರಿಯ ವಿವಿ ಕ್ಯಾಂಪಸ್ ಬೆಂಗಳೂರು ಬನ್ನಿ. 18-19 ತಾರೀಕಿನಲ್ಲಿದ್ದಂತಹ ಸ್ಪರ್ಧೆ 20ಕ್ಕೆ ಬಂದು ನಿಂತಿದೆ. SVS ಬೆಂಗಳೂರು ವಿವಿ ಕ್ಯಾಂಪಸ್ ಬನ್ನಿ, ವಿಕ್ರಮಪುರಿಯ ಬನ್ನಿ. ಇದು ಉಳಿಕೆಯಾಗಿದೆ 60 ಕಿಲೋ ಫೈನಲ್. ಓಪನ್ ವಿಭಾಗದ 1 ಕ್ವಾರ್ಟರ್ 2 ಸೆಮಿ ಮತ್ತೊಂದು ಫೈನಲ್. 4 ಸ್ಪರ್ಧೆಗಳು ಮಾತ್ರವಾಗಿ. ವಿಕ್ರಮಪುರಿಯ ತಂಡ ದಯವಿಟ್ಟು ನಮ್ಮ ಅಪೇಕ್ಷೆಗೆ ಹೋಗುವಂತೆ ಕೋರಿಕೆ. ವಿಕ್ರಮಪುರಿಯ SDM ತಂಡ ಜಯವನ್ನ ದಾಖಲಿಸಿ ಸೆಮಿಫೈನಲ್ಗೆ ಪ್ರವೇಶವನ್ನ ಮಾಡಿದೆ.